ಕೋಸ್ಟಲ್ ನಲ್ಲಿ ಹೊಸ ಸಂಚಲನವನ್ನು ಮೂಡಿಸ್ತಾ ಇರೋ ಜಬರ್ದಸ್ತ್ ಶಂಕರ ಚಿತ್ರದ ಮೇಲೆ ಸ್ಯಾಂಡಲ್ವುಡ್ ಭಾಷಣ ಕಣ್ಣು. ತುಳು ಚಿತ್ರರಂಗದ ಬಗ್ಗೆ ಮೆಚ್ಚಿಕೊಂಡ ಕಿಚ್ಚ ಶಂಕರನ ಬಗ್ಗೆ ಏನಂದ್ರು ಗೊತ್ತಾ? ಈ ಸ್ಟೋರಿಯನ್ನು ಪ್ರತಿಯೊಬ್ಬ ತುಳುವರು ಮಾತ್ರವಲ್ಲ, ಕಿಚ್ಚ ಸುದೀಪ್ ಅಭಿಮಾನಿಗಳು ನೋಡಲೇಬೇಕು. ಅಂದಹಾಗೆ ಅಕ್ಟೋಬರ್ 27ರಂದು ಸಂಜೆ 5 ಗಂಟೆಗೆ ರಿಲೀಸ್ ಆಗಿರೋ ಜಬರ್ದಸ್ತ್ ಶಂಕರ ಚಿತ್ರದ ಟ್ರೇಲರ್ ಅನ್ನು ಕಿಚ್ಚ ಸುದೀಪ್ ಮೆಚ್ಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ಟ್ವಿಟರ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದು ಶಂಕರನಿಗೆ ಶುಭ ಹಾರೈಸಿದ್ದಾರೆ. ಅಷ್ಟಕ್ಕೂ ಕಿಚ್ಚ ಶಂಕರನ ಬಗ್ಗೆ ಏನಂದ್ರು ಉತ್ತರ ಮುಂದಿದೆ ನೋಡಿ. ಜಬರ್ದಸ್ತ್ ಶಂಕರ ತುಳು ಕಾಮಿಡಿ ಚಿತ್ರಕ್ಕೆ ಹಾಗೂ ಚಿತ್ರತಂಡಕ್ಕೆ ಶುಭವಾಗ್ಲಿ. ಇದನ್ನು ನೋಡ್ತಿದ್ರೆ ಉತ್ತಮ ಹಾಸ್ಯಭರಿತ ಚಿತ್ರದಂತೆ ತೋರುತ್ತದೆ. ತುಳು ಉದ್ಯಮ ವಿಕಾಸಗೊಳ್ತಿರುವುದನ್ನು ನೋಡಿ ತುಂಬಾ ಸಂತೋಷವಾಗಿದೆ. ನನ್ನ ಬೆಸ್ಟ್ ವಿಶಸ್, ಚಿಯರ್ಸ್ ಟು ಆಲ್ ಎಂದು ಜಬರ್ದಸ್ತ್ ಶಂಕರ ಚಿತ್ರದ ಟೀಸರ್ ಅನ್ನು ಶೇರ್ ಮಾಡಿಕೊಂಡಿದ್ದಾರೆ. ಕೋಸ್ಟಲ್ವುಡ್ ಚಿತ್ರಕ್ಕೆ ಇದೀಗ ಸ್ಯಾಂಡಲ್ವುಡ್ ಫಿದಾ ಆಗಿದ್ದು ಗಾಂಧಿನಗರದಲ್ಲೂ ಶಂಕರನ ಬಗ್ಗೆ ಸಿಕ್ಕಾಪಟ್ಟೆ ಮಾತುಗಳು ಕೇಳಿ ಬರ್ತಿದೆ. ಸ್ಯಾಂಡಲ್ವುಡ್ ಭಾಷಾ ಕಿಚ್ಚ ಸುದೀಪ್ ಮೆಚ್ಚಿಕೊಂಡಿರೋ ಜಬರ್ದಸ್ತ್ ಶಂಕರ ಚಿತ್ರವನ್ನು ನೀವು ನೋಡಿಲ್ಲ ಅಂದ್ರೆ ಹೇಗೆ? ಪ್ರತಿಯೊಬ್ಬ ತುಳುವರು ಹಾಗೆ ಕಿಚ್ಚ ಸುದೀಪ್ ಫ್ಯಾನ್ಸ್ ನೋಡಿ ಪ್ರೋತ್ಸಾಹಿಸಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.